ಸುಮ್ಮನೆ ಕೂಗ್ ಸಾಯ್ತೀಯ. ಯಾಕಮ್ಮ? ಈ ಕಲ್ಗಚ್ಚಿ ಸಿಗದೆ ಹೋದ ಎಮ್ಮೆ ಕರು ಕೂಗ್ದಾಗ ಉಂಟಪ್ಪ ವಾಯ್ ವಾಯ್ ಅಂತ. ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲ ನಿನ್ಗೆ. ಸರಿ ಮುಕ್ಕಿದೆ ಒಂದ್ ಜಗಲಿ ಮೇಲೆ ಕೂತೆ, ಮತ್ತೆ ಏನ್ ಕೆಲಸ ಅಂತ ಬೇಡವಾ? ಅದು ನಾನು ಹಾಕಿ ಕರೆದದ್ದ ಬಾಯಾರಿಕೆ ಆಯ್ತು ಅಂತ ಹೇಳಿ. ಮತ್ತೇನು? ಹಾಗಲ್ಲಮ್ಮ, ಕರೀಲಿಕ್ಕೆ ಕಾರಣ ಉಂಟು. ಏನು? ಅಮ್ಮ ಅದನ್ನು ಕೈ ಬೇಳೆ ನೋಡಮ್ಮ. ಏನ್ ಮಾಡ್ಕೊಂಡ್ಯಾ? ಏನೂ ಇಲ್ಲ. ಇಷ್ಟೊತ್ತು ಎಲ್ಲಿ ಇಟ್ಕೊಂಡಿದ್ದೆ ಪುಣ್ಯಾತ್ಮ? ಯಾಕಮ್ಮ? ಅಲ್ಲೆಲ್ಲಾದ್ರೂ ಸಂದಲ್ ಸಿಕ್ಕಿಸ್ಕೊಂಡ್ಯಾ? ನೋವಾಯ್ತಂತಲ್ಲ? ಹಾಗಾದತ್ತಲ್ಲ, ನನ್ನ ಬೆರಳು ತುದಿ ನೋಡು ಅಂತ ಹೇಳಿದ್ದು. ಬೆರಳು ಹೋದತ್ತ ನೀ ನೋಡ್ತಾ ಹೋಗ್ಬೇಕು. ನೋಡುವ ನೋಡುವ ಎಂತದ್ದು ನೋಡುವ. ಬ್ಯಾಡ ಅಂದ್ರು ಅದೇ ನೆನಪಾಗುದು ಮಗ. ಒಳ್ಳೆ ಸಣ್ಣ ಹುಡುಗ, ಸಣ್ಣ ಹುಡುಗ ಹಾಗೆ ಹೇಳಿ. ಅವನು ಗೊತ್ತಾಗುದಿಲ್ಲ, ಎಂತ ಕರ್ಮೂ ಇಲ್ಲ. ಬೇರೆಯವರು ಮಂಗ ಮಾಡಿ ಜೀವನ ಹಾಳು ಮಾಡ್ತಾರೆ. ಹೆಣ್ಮಕ್ಳು ಮಾತಾಡ್ದಾಗೆ ಮಾತಾಡ್ಸಾಯ್ತ. ಅಯ್ಯೋ ಕೆಲವು ಜನರು ಸರ್ವನಾಶ ಮಾಡಿದ್ದಾವ. ಅಯ್ಯೋ ನೀವು ನಂಬೇಡಿ, ನೀವು ಮತ್ತೆ ನಮಗೆ ತಾಕ್ತು ಅಂತ ಲೆಕ್ಕ ಹಾಕಿದ್ರು. ಸುಮ್ಮನೆ ಅಂತ ಮಾಡಿ ಕ್ಷೇಮವೇ ನಿನ್ನ ಜನನಿಗೆ ಬೇಡು. ಕ್ಷೇಮವೇ ಕ್ಷೇಮವೇ ನಿನ್ನಯ ಜನನಿಗೆ ಬೇಡು. ಪ್ರೇಮದೊಳಿರುವನೇ ತವ ಪಿತ ಬೇಡು. ಕ್ಷೇಮವೇ ನಿನ್ನಯ ಜನನಿಗೆ ಬೇಡು. ಪ್ರೇಮದೊಳಿರುವ ಪ್ರೇಮದೊಳು ಇರುವರೆ ತವ ಪಿತ ಬೇಡ್ರೆ.
ತವ ಪಿತಾ ಬೇಳು ನಿನ್ನಪ್ಪ ಬೇಳು ಪ್ರೇಮದೊಳಿರುವರೆ ನಿನ್ನಪ್ಪ ಬೇಳು ಧಿನ್ನತ್ತ ಇಲ್ಲಪ್ಪ ಇವನಿಗೆ ಹುಡುಗಿರ್ಗಿಂತೂ ಮುದುಕಿರ್ ನೋಡಿದ್ರೆ ಮನಸ್ಸಾಗುದ ಏನ ನನ್ನ ಜೀವ ತಿಂದ್ರು ಮರ್ಯಾದೆ ಪ್ರಶ್ನೆ ಎಂತಾದ್ರೂ ಅಡ್ಡಿಲ್ಲ ನೋಡೇ ಬಿಡುವ ನೋಡುವ ಅದೆಂತ ಅಜ್ಜಿ ಎರಡು ಕೈ ಕಾಲು ತಾತ ಮತ್ತೇನು ಕೈ ಕಾಲೆಲ್ಲ ಮುಗಿಸಿ ಬಿಟ್ಟಿಯಾ
ಅದಕ್ಕೆ ಬೂದಿ ಹಾಕು ಬೂದಿ ಹಾಕು. ಯಾಕಮ್ಮ? ತಕೊಂಡೋಗಿ ಹ. ಆ ದೊಡ್ಡ ಮನೆ ತೆಂಗು ಮರದ ದುಡ್ಕಾಕು. ಅಲ್ಲ ಮತ್ತೆ ಇಂಥ ಉಪದ್ರ ಮಾಡಬಾರ್ದು. ಅವ್ರು ತಕೊಂಡೋಗಿ ಹಾಕ್. ಅಲ್ಲೇ ಹಾಕ್ತೇನೆ. ಹಾ. ಓ ಹೋ 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 ಹೋ. ಅಮ್ಮ ವಾ ಅಮ್ಮ ಎಂತದತ್ತೆ ಅದೆಲ್ಲ ಎಂತ ಐತೆ ಎಲ್ಲ ಕಾಣ್ತದಲ್ಲ. ಸೆರಗ ಜಾಡ್ತೆ ಮಗ. ಮತ್ತೆಂತದ್ದು? ತೊಂದರೆ ಇಲ್ಲ. ನಮ್ದೆಲ್ಲ ಅವಧಿ ಮುಗೀತು. ನಮ್ಮನ್ನು ನೋಡುವವರು ಯಾರು ಇಲ್ಲ ಮಗ. ನಮ್ಮನ್ನು ನೋಡುದಿದ್ರೆ ಯಾರು ಹೇಳು? ಯಾರು? ನಮ್ಮ ಪ್ರಾಯದವರೇ ನೋಡ್ಬೇಕು. ಹೌದಾ? ಹೇಗೂ ಅವ್ರಿಗೆ ಕಾಣುವುದಿಲ್ಲ. ಜಾರದ್ರೆಷ್ಟು ಬಿಟ್ಟರೆಷ್ಟು. ಆದ್ರೆ ಬೇಡಿಕೆ ಇದ್ದದ್ದು ನಿಮಗೆ. ನೀವು ಜಾಗ್ರತೆ ಮಾಡ್ಬೇಕು. ಸುಮ್ಮನೆ ಇರ್ತೀರಾ? ಅಲ್ಲ ನಾ ಹೇಳಿದ್ದು ಆ ವಿಷಯದಲ್ಲಿ ನಾನು ತುಂಬಾ ಜಾಗ್ರತೆ ಮಾಡ್ತೇನೆ. ಅದೇ ನೀವೇ ಮಾಡ್ಬೇಕು ಬಿಟ್ಟು ನಮ್ದೆಂತದ್ದು ಇಲ್ಲ. ಸರಿ ಇರ್ಲಿ ಆಯ್ತಾ? ಹೋಗ್ಲಿ ಮಗ. ನಾ ಸತ್ಯ ಹೇಳ್ತೇನೆ, ನಿನ್ನನ್ನು ನೋಡಿ ನಾ ಎಲ್ಲಿದ್ದೆ ಅಂತ ನಂಗೆ ಗೊತ್ತಿಲ್ಲ. ಅದೇ ಅತ್ತೆ ಎಂತದದು ಮತ್ತೆ ನಿಮ್ಮ ಮೈ ಮರ್ತದ್ದು. ಕ್ಷೇಮವೇ ನಿನ್ನ ಜನನಿಗೆ ಬೀಳು. ಭಾಗವತ್ರೆ ಕೊಡುವಷ್ಟೇ ಕೊಡುದು ಬಿಟ್ಟರೆ ಹೆಚ್ಚಿಗೆ ಯಾರಿಗೂ ಕೊಡುವುದಿಲ್ಲ. ನೀವು ಉಪದ್ರ ಮಾಡಬೇಡಿ. ನೀವು ಹೇಳಿ ಅತ್ತೆ. ಹೌದೇನೆ? ಓ ಅದಲ್ಲ, ನಾನು ನಿನ್ನನ್ನು ನೋಡಿ ನನಗೆ ಸಂತೋಷ ಆದ್ದು ಯಾಕೆ ಗೊತ್ತಾ ಮಗ? ಪ್ರೇಮದೊಳಿರುವರೆ. ಯಾಕತ್ತೆ? ಅವರು ಅದೊಂದು ಉಪದ್ರ. ಹೋಗ್ಲಿ ಮಗ. ನನಗೆ ಸಂತೋಷ ಆದಿದ್ದು ಯಾಕೆ ಗೊತ್ತಾ? ಬಂದು ಹೋದ್ರಷ್ಟೇ ಬಾಂಧವ್ಯ ಇರ್ತದೆ. ಹೌದಾ? ಹೌದತ್ತೆ ಹೌದು. ಬಳಸಲಿಲ್ಲ ಅಂತಾದ್ರೆ ಬಾವಿ ನೀರು ಹಾಳಾಗ್ತದೆ ಅಂತ ಮಾತು. ಮತ್ತೆಂತದೇನು ಪ್ರಯೋಜನಕ್ಕೆ ಬರುವುದಿಲ್ಲ ಅತ್ತೆ. ನಾ ಎಷ್ಟೋ ಕಾಲದಿಂದ ನಿಮ್ಮನ್ನೆಲ್ಲ ನೆನಪು ಮಾಡ್ಕೊಳ್ಳುದು ಮಗ. ಹೌದಾ? ನಮ್ಮಿಂದ ಓಡಾಡ್ಲಿಕ್ಕೆ ಕೂಡುದಿಲ್ಲ. ಅದೇ ನಮ್ಮ ಪ್ರಾಯದ ಕಾಲದಲ್ಲಿ ನಾವು ಒಂದೇ ಒಂದು ನೆಂಟರ ಮನೆ ಬಿಟ್ಟಿದ್ದಿಲ್ಲ. ಹೌದತ್ತೆ. ಆದ್ರೆ ನೀವು ನಿಮ್ಮಂಥವ್ರಿಗೆ ನೆಂಟರು ಬೇಡ, ಇಷ್ಟರು ಬೇಡ. ಇವತ್ತಾದ್ರೂ ಈ ಅತ್ತೆ ಜೀವಂತಿದ್ದಾಳೆ ಅಂತ ನೆನಪಾಯ್ತಲ್ಲ. ಏನತ್ತೆ ಹಾಗಲ್ಲ, ಬರ್ಲಿಕ್ಕೆ ಮನ್ಸಾದಾಗ ಬರ್ಲಿಕ್ಕೆ ಆಗ್ತದೆ ಹೇಳಿ. ಎಂತಕ್ಕೆ? ನೀವೇನು ನೆನಪಾಗ್ತದೆ ನಿಮಗೆ? ಆಗ್ಲಿ ಇವತ್ತಾದ್ರೂ ಬಂದಿಲ್ಲ. ಮನೇಲೆಲ್ಲ ಕ್ಷೇಮವ? ಏನು ನಮ್ಮ ಕುಲ್ತತ್ತಿ ಆಗಿದ್ಲ? ಯಾರು? ಕುಲ್ತತ್ತಿ ಅತ್ತೆ ಅದು ಕುಲವತಿ. ಅದೇ ನಿನ್ ತಾಯಿ. ಹೌದು. ಆಗ್ಲೇ ಚಾಪೆ ಹಿಡಿದಿತ್ತು ಒಂದು ಸುದ್ದಿ ಬಂದಿತ್ತು. ಹಾ. ಅವಳ ಪರಿಸ್ಥಿತಿ ಒಂದು ಗಂಭೀರವ ಏನಲ್ಲ. ಯಾರು ಹೇಳಿದ್ದು? ನಾನು ಹೇಳುದು. ಅವ್ರು ಎಷ್ಟು ಸುಧಾರಿಸಿದ್ದಾರೆ ಗೊತ್ತಾ ಈಗ? ಅಂದ್ರೆ ಒಂದು ಕಾಲದಲ್ಲಿ ಹಾಗಿದ್ದಾರೆ ಹೌದು. ಹಾ. ಈಗ ಸುಧಾರಿಸಿದ ಅಂತ ಹೇಳಿದ್ರೆ ನಿಮ್ಮಿಂದಲೂ ಗಟ್ಟಿ ಇದ್ದಾರೆ. ಅವ್ರು ನಡೆದಷ್ಟು ನನಗೆ ನಡಲಿಕ್ಕೆ ಆಗುದಿಲ್ಲ. ಕೆಲವೆಲ್ಲ ಹಾಗೆ ಮಗ. ಎಂತದತ್ತೆ? ಈ ಕೆಲವು ತಳಿಯೇ ಹಾಗೆ. ಹುಲ್ಲು ನೀರು ಬಿದ್ದರೆ ಸಾಕು ಚಿಗುರು ಬಿಡ್ತದೆ. ಅದು ಕೆಲವು ತಳಿ ಗುಣ. ಅಮ್ಮ ಹುಲ್ಲು ನೀರು ಬಿದ್ರ ನಾವು ಯಾವ ತಳಿ ಅಮ್ಮ? ಅಯ್ಯೋ ನಿನ್ನ ಮುಖ ನೋಡ್ರೆ ಗೊತ್ತಾಗುದಿಲ್ವ ವಿದೇಶಿ ತಳಿ ಅಂತ. ಓ ಹೌದಾ? ಅದಕ್ಕೂ ಹೌದು ಅಂತ್ಯ. ನಂಗೆ ಗೊತ್ತಮ್ಮ, ನೀ ಹೇಳಿದ್ದಲ್ವಾ? ಮತ್ತೆ ನಿಂಗೆ ಅದಕ್ಕೆ ಪ್ರಸಂಗ ಯಾಕೆ? ಶಬ್ದ ಶಬ್ದ ಅರ್ಥಜ್ಞಾನ ಇದ್ರೆ ಹೋದ ಮತ್ತೆ ಮಾತಾಡುದು ಯಾಕ? ನೀ ಹೆಸರು ಜೋರ್ ಮಾಡಬೇಡ. ಜೋರ್ ಮಾತೆ ಏನು? ಅರೆ ಯಜಮಾನ ನಾನು. ಬೀಗದ ಕೈಯಲ್ಲಿ ಉಂಟ ನಿನ್ನ ಯಜಮಾನಿಗೆ ಬೆಂಕಿ ಬೀಳ್ಲಿಕ್ಕೆ. ನಾ ಖರ್ಚಿಗೆ ಕೊಟ್ರೆ ಇವನಿಗೆ ಉಂಟು, ಇವ್ ಯಜಮಾನ್ ಅಂತೇವ. ಹೌದು. ಹೋಗ್ಲಿ ಅತ್ತೆ ವಾ. ಅದಿರ್ಲಿ ಮಗ. ನಿನ್ನ ಅಪ್ಪ ಹೇಗಿದ್ದ? ಪ್ರೇಮದೊಳಿರುವರೆ. ಆ ಪುಣ್ಯಾತ್ಮ ನೆನಪು ಮಾಡ್ಕೊಂಡ್ರು ಹೊಟ್ಟೆ ಒಳಗೆ ಬೆಂಕಿ ಬೀಳ್ತದೆ ಮಗ. ಪ್ರೇಮದೊಳಿರುವರೆ ತವ ಪಿತ. ನಾನು ಅದೇ ಕೇಳ್ತಿದ್ದೆ, ನೀವು ಸುಮ್ಮನೆ ಇದೆ. ಅಲ್ಲಿ ಯಾಕೆ ಅಂತ ಹೊಟ್ಟೆಯಲ್ಲಿ ಬೆಂಕಿ ಬೀಳುದು ಯಾಕತ್ತೆ? ಅವನಿಗೆ ನಾನು ಅಂದ್ರೆ ಬಹಳ ಪ್ರೀತಿ. ನಮ್ಮ ಅಯ್ಯೋ, ಅಪ್ಪನಿಗ? ಅಯ್ಯೋ ನಮ್ಮಲ್ಲಿ ಬಂದ್ರು 15 ದಿವಸ ಆದ್ರೂ ಮನೆಗೆ ಹೋಗ್ತಾ ಇರ್ಲಿಲ್ಲ. ಹೌದಾ? ನಾ ಎಲ್ಲಿ ಹೋದ್ರು ನನ್ನ ಹಿಂದೆ ಬರುವುದು ಅವ. ಹಾ. ಅಡುಗೆ ಮನೆಗೆ ಹೋಗ್ಲಿ, ಬಟ್ಲು ಮನೆಗೆ ಹೋಗ್ಲಿ. ಹೌದೇ? ಅಚ್ಚಿ ಮನೆಗ? ಬಾಗಿಲುವರೆಗೆ ಬಂದಿದ್ದ. ಎಷ್ಟು ಬಾಗಿಲು ಹಾಕೊಂಡೆ. ಯಾರನ್ನ? ಬಾಗಿಲನ್ನೇ. ದೇವ್ರೆ, ಹ. ಅದೆಂತದಕ್ಕೆ ಬಾಗಿ ಸರಿ ಇಲ್ವಾ? ಅದು 2 ದಿನ ಬರುವುದಿಲ್ಲ, ಬಾಗಿಲೇ ಹಾಗುಂಟು. ಓ ಹಾಗೆ. ಹಾ, ಅಂದ್ರೆ ಅವನಿಗಷ್ಟು ವಿಶ್ವಾಸ ಪ್ರೀತಿ ಅಂತ ಹೇಳಿದ್ದು ನಾನು. ಸರಿಯತ್ತೆ. ಹಾ. ಅಮ್ಮ ವಾ. ಅವಳಪ್ಪಯ್ಯ ನಮ್ಮನೆ ಯಾವಾಗಲೂ ಬರ್ತಿದ್ರ? ಹೌದು ಮಗ. ನೀನಂದ್ರೆ ಬಹಳ ಪ್ರೀತಿ ಅವರಿಗೆ. ಅಷ್ಟು ವಿಶ್ವಾಸ. ನಮ್ಮನೆ ಬಂದ್ರೆ 1 ತಿಂಗಳ ಕಟ್ಲೆ ಇಲ್ಲೇ ಉಳಿತಿದ್ರ? ಹೌದು ಮಗ. ಈಗ ಗೊತ್ತಾಯ್ತಮ್ಮ. ಏನು ಮಗ? ನಮ್ಮಪ್ಪಯ್ಯ ಮನೆ ಬಿಟ್ಟು ಹೋದ್ದೆ ಯಾಕೆ ಅಂತ ಈಗ ಗೊತ್ತಾಯ್ತು. ಯಾಕ? ಬಹುಳ ಯಾಕೆ? ಹಾಗಲ್ಲ
ಹಾ. ಅಂದ್ರೆ ಅವಳ ಅಪ್ಪ ಬರ್ತಿದ್ರ ಹಾ. ನಮ್ಮ ಅಪ್ಪ ಮನೆ ಬಿಟ್ಟು ಹೋದ್ರು. ಯಾಕೆ ಬಿಟ್ರು? ಅಂದ್ರೆ ಅಮ್ಮನ ಹೊಟ್ಟೆಲಿ ಹಾ. ಒಂದು ಒಡು ಹುಟ್ಟಲ್ಲ. ಹಾಗಲ್ಲಮ್ಮ, ಹಾ ಮನೆ ನೋಡ್ಕೊಡ್ಲಿಕ್ಕೆ ಒಬ್ರು ಗಂಡಸಿದ್ರಲ್ಲ ಹಾ ಹಾ ಹಾ. ಹೊಣೆಗಾರಿಕೆಗೆ, ಅದಕ್ಕೆ ಅಪ್ಪಯ್ಯ ಬೇರೆ ಕಡೆ ಕೆಲಸಕ್ಕೆ ಹೋದ್ರು ಅಂತ. ಗಂಡಸರ ಮನೇಲಿ ಕೂತ್ರು ಹೊಟ್ಟೆ ತುಂಬ್ತದೇನಾ? ಅದಕ್ಕೆ ಹೋದ್ದವ್ರು. ಮತ್ತೆ ಅದು ಹೇಳು, ಅದು ಬಿಟ್ಕೊಂಡು ಮತ್ತೆ ನನಗೆ ಬೇರೆ ಅರ್ಥ ಬರುವಾಗ ಮಾತಾಡಬೇಡ. ನೀವು ಜೋರ ಮಾಡದಿರ ಜೋರ್ ಮಾಡ್ತೇನ ಮನೆ ಯಜಮಾನರು. ಅದೇ ನೋಡ್ತೆ, ಇಂಥದ್ದು ಮತ್ತೆ ಹೋಯ್ತಾ ನೋಡ್ತೆ. ಹೋಗಿ ಕುತ್ಕೋ. ಹಾ ಅದಿರ್ಲಿ, ನೀ ಬಂದದ್ದು ಬಹಳ ಒಳ್ಳೇದಾಯ್ತು. ಊರಿನಲ್ಲೆಲ್ಲ ಕ್ಷೇಮವ? ಎಲ್ಲ ಕ್ಷೇಮವಾಗಿದ್ದಾರಂತೆ. ನಿಮಗೆ ಈ ವರ್ಷ ಅಪೆಂಡಿಗೆ ಸಿಗ್ತೇನೆ. ಯಾರಿಗೆ? ನಿಮಗೆ? ಇಲ್ಲತ್ತೆ. ಅಯ್ಯೋ, ಇಲ್ವಾ? ಆಹಾ, ಹಾ, ಅತ್ತೆ. ಹಾ. ನಿಮ್ಮಲ್ಲುಂಟಾ? ನಮ್ಮಲ್ಲಿದ್ರೆ ಇದ್ರೆ ಒಂದು ಸ್ವಲ್ಪ ಕೊಡಿಯತ್ತೆ. ಹೌದಾ? ಹಾ. ನೀನು ಉಪ್ಪಿಗೆ ಹಾಕಿದ ಮಿಡಿ ಉಂಟು, ಹಾ. ನಾ ಕೈ ಹಾಕುವುದಿಲ್ಲ, ನೀನೇ ಕೈ ಹಾಕು. ಹೌದಾ? ಮಿಡಿ ತೆಗೆದ್ಬೇಡ, ಮತ್ತೆ ಅದೇ ಮೇಲೆ ಹತ್ತು ಬರ್ತದೆ ಮೇಲೆ ಹತ್ತು ಬರ್ತದ? ಹುಳ. ಓ, ಅದು ನೀವು ತಿನ್ನತ್ತೆ, ನನಗೆ ಮತ್ತೆ ನಮ್ಮ ಹತ್ರ ಇಲ್ಲ ಅಂತ ನಿನ್ನ ಹತ್ರ ಕೇಳ್ರಿ, ನಮ್ಮ ಹತ್ರ ಕೇಳ್ತಿಯಲ್ಲ. ಮತ್ತೆ ನಮ್ಮಲ್ಲಿ ನಿನ್ನ ಹತ್ರ ಕೊಯ್ಕೊಂಡು ಬಾ ಅಂದ್ರೆ ಮನೆ ಜಗಲಿ ಬಿಡ್ಲಿಲ್ಲ ಪಾಪಿ. ಮಾವಿನ ಬದಲು ಕೆಂಪು ಇರುವೆ ಅಲ್ಲ, ಹೌದು. ಅದು ನಮ್ಮ ಜಗಲಿ ಮೇಲೆ ಆದ್ರೂ ಇದ್ರೆ ಬಿಡ್ತಿದ್ದ ಏನ. ಹೋಗ್ಲಿ, ಗೊತ್ತಾಗುದಿಲ್ಲ. ಆಚೀಚೆ ನೋಡ್ತಿದ್ಯಲ್ಲ ಏನು?